ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಕಿ ಗುದಿಸಿ ಮೋದದಿ ದೇವಕಿ ಗುದಿಸಿ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಓದದಿ ದೇವಕಿ ಗುದಿಸಿ ಮೋದದಿ ದೇವಕಿ ಗುದಿಸಿ ದೇವಕಿ ಗುದಿಸಿ ಸಾದರದೊಳು ಪಾಂಡು ಜಾತರ ಪೊರೆಯುವ ಹೌದು ಮಗು. ಸಾದರದಲ್ಲಿ ಪಾಂಡು ಜಾತರ ಪೊರೆಯುವ ಛೇದಿಸಿಹನು ಕಂಸಾದಿಗಳ ಛೇದಿಸಿಹನು ಕಂಸಾದಿಗಳ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಕಿ ಗುದಿಸಿ ಗೌರವ, ಅಜ್ಜ, ಸಿಂಹಕ್ಕೂ ಇರುವ ಹೆಸರು ಹರಿ ಅಂತ. ಹೌದು. ಅದು ತಾನು ಸ್ವಯಂ ಆರ್ಜಿತವಾದಂತಹ ಯೋಗ್ಯತೆಯಿಂದ ವನರಾಜ ಎನ್ನುವ ಹಾಗೆ ಹೆಸರನ್ನು ಪಡ್ಕೊಂಡಿದೆ. ಹೌದಪ್ಪ. ಹಾಗಂತ ಆ ಸಿಂಹ ಇನ್ನೊಂದು ಹತ್ತಿರದಲ್ಲಿರುವ ಸಿಂಹವನ್ನು ಕೇಳಲಿಕ್ಕಿಲ್ಲ. ನಿನ್ನ ಸಹಕಾರ ಉಂಟು, ನೀ ಇದ್ದದ್ರಿಂದ ನಾನು ರಾಜ ಅಂತಲ್ಲ, ಅದು ತನ್ನ ಸ್ವಯಂ ವರ್ಚಸ್ಸಿನಿಂದ. ಹೌದು. ಈ ಕಾಲಕ್ಕೆ ಹಸ್ತಿನಾವತಿಯಲ್ಲಿ ನೀನೇ ಅಂತ ಕೇಳಿದ್ರೆ ನಿನ್ನ ಮಾತಿನಲ್ಲೇ ವೇದ್ಯವಾಗ್ತದೆ. ನೀವೆಲ್ಲ ಇದ್ದೀರಿ, ಆ ಕಾರಣಕ್ಕಾಗಿ ನಾನು ನೀವೆಲ್ಲ ಸೇರಿ ಸಿಂಹ ಅಂತ ಹೇಳಿದ್ದು. ಆದ್ರೆ ಅಲ್ಲಿ ಒಂದು ಸಿಂಹ ಹರಿ ಎನ್ನುವ ಹಾಗೆ ಒಬ್ಬ ಇದ್ದಾನೆ ಅಂತ ಆದ್ರೆ ಸಿಂಹಗಳಿಗೆ ಸಿಂಹನಾದವ. ಅಂದ್ರೆ ಪ್ರಪಂಚದಲ್ಲಿ ಯಾವನನ್ನು ನಾವು ಆದಿನಾರಾಯಣ ಎನ್ನುವ ಹಾಗೆ ಗುರುತಿಸಿಕೊಂಡಿದ್ದೇವೆಯೋ, ಅಥವಾ ಯಾವನೋ ಅಥವಾ ಯಾವುದೋ ಎನ್ನುವಂತಹ ಅವ್ಯಕ್ತವಾದಂತಹ ಸ್ಥಿತಿಯಲ್ಲಿ ನಾವು ಯಾವನನ್ನು ಪರಬ್ರಹ್ಮ ಎನ್ನುವ ಹಾಗೆ ಅಂಗೀಕರಿಸಿದ್ದೇವೆಯೋ, ಅವನೇ ವ್ಯಕ್ತ ರೂಪದಿಂದ ಧರೆಗಿಳಿದು ಬಂದಂತಹ ಭಗವಂತನಾಗಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಎನ್ನುವ ಹಾಗೆ ಎಲ್ಲರೂ ಒಪ್ಪಿಕೊಂಡ ಮುನಿ ಮನೀಷಿಗಳಾದವರು ಅವನ ವ್ಯಕ್ತಿತ್ವವನ್ನು ಒಪ್ಪಿ ಅಪ್ಪಿ ಬದುಕುವಂತಹ ಕಾಲದಲ್ಲಿ ನಾವಿದ್ದೇವೆ ಅಂತ ಆದರೆ, ನೀವು ಆ ಒಂದು ರಾಜಸೂಯದ ಅಗ್ರ ಪೂಜೆಯಲ್ಲಿ ಅದನ್ನೇ ಹೇಳಿದ್ದು ಅಲ್ವಾ? ಕೃಷ್ಣ ಚರಿತೆ ನಿಮ್ಮದೇ ಮಾತು, ಕೃಷ್ಣಸ್ತು ಭಗವಾನ್ ಸ್ವಯಂ. ಹೌದು. ಹಾಗಿರುವಾಗ ನಾ ಹೇಳಿದ್ದು ಅಂತ ಹೇಳುವುದಕ್ಕಿಂತಲೂ ಮಗು, ಅದನ್ನು ಆ ಕಾಲದಲ್ಲಿ ಅಲ್ಲಿದ್ದಂತಹ ಮಹಾಪಂಡಿತರಾದವರು ಜ್ಞಾನಿಗಳು ಒಪ್ಪಿದ್ದನ್ನು ನಾ ಹೇಳಿದ್ದು. ನಾನು ಮಾತಾಡಿದ್ದೇನೆ ಅಲ್ಲಿ ಆ ಸಭೆಯಲ್ಲಿ, ಒಂದೇ ಒಂದು ಹೂಂಕಾರ ಮಾಡಲಿಲ್ಲ. ಅಲ್ಲ, ನೀನು ಅಲ್ಲಿ ಮಾತಾಡ್ಲಿಲ್ಲ ಮಗು, ಆದ್ರೆ ಅಲ್ಲಿ ಮಾತಾಡದೇ ಇದ್ರು ಅಲ್ಲಿ ಅದನ್ನು ಒಪ್ಪಿಕೊಂಡಿದ್ದಿ ಅಂತ ಹೇಳ್ತೀಯೋ? ಇಲ್ಲ, ನನಗೆ ನೀವು ಹೇಳಿದ ಮೇಲೆ ನನಗೆ ಮಾತಾಡ್ಲಿಕ್ಕೆ, ನೀವು ಹೇಳಿದ ನಿಮ್ಮದು ತಪ್ಪು ಅಂತ ಹೇಳಲಿಕ್ಕೆ ನಾನಾ? ಅಲ್ವೋ? ಹಾಗಿದ್ರೆ ಅದನ್ನು ಒಪ್ಪುತ್ತೆ ಅಂತ ಆದ್ರೆ ನೀವು 4 ಗುರುಗಳ ಶಿಷ್ಯ, ಅದೇ ನಾನು 2 ಗುರುಗಳಲ್ಲಿಯೂ ಅದು ಸರಿ ಕಲೀಲಿಲ್ಲ. ಹೌದು. ಏನು ಮಾಡೋಣ, ಈ ಕಾಲದಲ್ಲಿ ಕಲಿತವರೇ ಸರಿಯಾಗಿ ಅವರಿಗೆ ಬೆಲೆ ಅಂತ ಹೇಳುವಂತಹ ಒಂದು ಹೊತ್ತು ಈ ದ್ವಾಪರ. ಯಾವ ಈಗ ಯೋಗ್ಯತೆ ಬೇಡ, ಒಂದು ಪ್ರಾಯದಲ್ಲಿ, ಇಲ್ಲದಿದ್ರೆ ವಿದ್ಯೆಯಲ್ಲಿ, ಇಲ್ಲದಿದ್ರೆ ಇಲ್ಲದಿದ್ರೆ ವಿಕ್ರಮದಲ್ಲಿ, ಯಾವುದರಲ್ಲಿ ನೋಡಿದ್ರು
ಅಥವಾ ಯಾವ ವಿಭಾಗದಲ್ಲಿ ಒಂದು ನೋಡಿದ್ರು ಭೀಷ್ಮರನ್ನು ಹೇಳಲಿಕ್ಕೆ ಕೌರವ ನಾನು ಅಲ್ಲಿ ಸಭೆಯಲ್ಲಿ ಕುಳಿತುಕೊಂಡು ನಿಮ್ಮೆಲ್ಲ ಸಹಕಾರದಿಂದ ಒಂದು ಒಲ ಕೊಡ್ತೇನೆ ಬಿಟ್ರೆ ನಿಮಗೆ ಹೇಳಲಿಕ್ಕೆ ನಾನು ಜನ ಅಲ್ಲ, ನಿನಗೆ ಹೇಳಲಿಕ್ಕೆ ನಾನು ಜನವೋ, ನಿಮ್ಮ ಯೋಗ್ಯತೆಗೆ ನಾನು ಸರಿಯೋ? ಇದನ್ನೆಲ್ಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಕಾರ್ಯದಲ್ಲಿಯೂ ಮಾಡಿ ತೋರಿಸಬೇಕು. ನೀವು ಹೇಳಿದಾಗೆ ನಾವಿರುವವ, ನಿಮ್ಮಷ್ಟು ಹೇಳಿದ್ದನ್ನೆಲ್ಲ ಕೇಳ್ತೇನೆ ಅಜ್ಜ, ನಾನು ಮಾಡುದು ಮಾತ್ರ ನನಗೆ ಬೇಕಾ? ನಾನು ಅದನ್ನೇ ಕೇಳಿದ, ಯಾವ ಪ್ರಯೋಜನಕ್ಕೆ? ಕೆಲವೊಮ್ಮೆ ಈಗ ಅಷ್ಟು ಒಪ್ಪಿಕೊಂಡ ನೀನು ಒಪ್ಪಿಕೊಳ್ಳುತ್ತಿ ಅಂತ ಹೇಳಿಕೊಂಡು ಕಾಯೇನ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಹೇಳುವುದಿಲ್ಲ ಅಂತ ಆದ್ರೆ ಈ ಅರ್ಧ ಕಲಿತ್ರೆ ಕಷ್ಟ ಆಗುದಿದೆ. ಕಲಿತದ್ದನ್ನು ಸ್ವಲ್ಪ ಸರಿ ಕಲಿಬೇಕು. ಹಾಗೆಲ್ಲ ಈಗ ನೀವು ಯೋಚನೆ ಮಾಡಿ, ಈಗ ಒಬ್ಬ ವ್ಯಕ್ತಿ ಅವನಿಗೊಂದು ಸ್ವಂತಿಕೆ ಅಂತ ಇರ್ತದೆ. ಈಗ ಹಿರಿಯರ ಮಾತನ್ನ ನಿಜವಾಗಿ ಅವನಿಗೆ ಸರಿ ಎನ್ನುವುದಾಗಿ ಮಾಡಿದ್ರು ಹಿರಿಯರು ಹೇಳ್ತಾರೆ ಅದು ಸರಿ ಇಲ್ಲ ಮಗ ಅಂತ. ಅವರಲ್ಲಿ ಮುಖಕ್ಕೆ ಹೊಡೆದಾಗಿ ಹೇಳಲಿಕ್ಕಿಲ್ಲ. ಈಗ ಯೋಚನೆ ಮಾಡಿ, ಪಿತೃವಾಕ್ಯ ಪರಿಪಾಲನೆಗೆ ಹೊರಟಂತ ರಾಮನೇ ಒಂದೆರಡು ಸಲ ದಶರಥನ ಬಗ್ಗೆ ಆಕ್ಷೇಪ ಹೇಳಿದ್ದಾನೆ. ಈಗ ರಾಮ ದಶರಥನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಅರ್ಥವಾ? ಇಲ್ಲಪ್ಪ. ಈಗ ರಾಮ ದಶರಥನನ್ನು ಆಕ್ಷೇಪ ಮಾಡಿದಲ್ಲಿ ಸಕಾರಣ ಇತ್ತು. ಮಾತ್ರ ಅಲ್ಲ, ಅಪ್ಪನಿಗೆ ಮಗನಾಗಿ ಆ ಯೋಗ್ಯತೆಯಿಂದ ಬಾಳಿದ ಬದುಕಿದ ಆದರ್ಶ ವ್ಯಕ್ತಿಯಾದ. ನಮಗೆ ರಾಮನ ಬದುಕು ಆದರ್ಶ ಹೌದು ಅಂತಾದ್ರೆ ರಾಮ 2 ಸಾರಿ ಹೇಳಿ, ನೀನು ಬೇಕಿದ್ರೆ ಒಂದು 4 ಸಾರಿ ಹೇಳು. ಹಾಗಂತ 4 ಸಾರಿ ಹೇಳಿದ ಮೇಲೂ ಯಾವುದನ್ನು ಈಗ ನನ್ನ ವ್ಯಕ್ತಿತ್ವದ ಬಗ್ಗೆ ಗೌರವ ಇರಿಸಿ ನೀ ಮಾತಾಡುವುದು ಹೌದು ಅಂತಾದ್ರೆ ನಾವು ಹಿರಿಯರು ಹೇಳಿದ್ದನ್ನು ಅಂಗೀಕರಿಸಬೇಕು. ಅಥವಾ ನಾನೊಬ್ಬ ಅಂತಲ್ಲ, ಹಿರಿಯ ನಾನೊಬ್ಬನೇ ಅಲ್ಲ, ಇಲ್ಲಿರುವ ದ್ರೋಣರಿದ್ದಾರೆ, ಕೃಪರಿದ್ದಾರೆ, ನಮ್ಮ ಕೌಟುಂಬಿಕವಾಗಿ ಬಹಳಷ್ಟು ಮಂದಿ ಹೇಳುವವರಿದ್ದಾರೆ. ಇದೆಲ್ಲವನ್ನು ಒಪ್ಪಬೇಕು ಅಂತ ಹೇಳುವುದು. ಈ ಕಾಲಕ್ಕೆ ಈ ಒಂದು ಒಪ್ಪಿತವಾದ ವ್ಯಕ್ತಿತ್ವ ಶ್ರೀಕೃಷ್ಣನದ್ದು ಅಂತ ಹೇಳಿ ಕೇವಲ ಭೀಷ್ಮ ಮಾತ್ರ ಹೇಳಿದ್ದಲ್ಲ, ಇದನ್ನು ಅದಕ್ಕೆ ಹೇಳಿದ್ದು. ಶ್ರೀಕೃಷ್ಣನ ವ್ಯಕ್ತಿತ್ವದ ಬಗ್ಗೆ ನನ್ನ ಆಕ್ಷೇಪವೇ ಇಲ್ಲ. ಹಾಗಾಗಿ ಹರಿಯೋಳು ದೂರ ಅಂತ ನೀ ಹೇಳಿ ಕಳುಹಿಸಿದ್ದಿ ಅಂತ ಆದ್ರೆ ಪರೋಕ್ಷವಾಗಿ ಪ್ರಪಂಚವನ್ನೇ ಕಾಯುವಂತಹ ಶಕ್ತಿಯ ಮುಂದೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳುವಂತಹ ಒಂದು ಆ ಅಧಟನ್ನು ತೋರಿಸಿದ ಹಾಗಾಗುತ್ತದೆ. ಅವರನ್ನು ಪೊರೆಯುವವರು ಯಾರು? ಈ ಕಾಲಕ್ಕೆ ಧೈರ್ಯ ನೋಡಿ. ಈಗ ನಿಜವಾಗಿ ದ್ವಾಪರ ಯುಗದ ರಾಮನಾಗಲಿಕ್ಕೆ ಹೊರಟದ್ದು ನಾನು. ಹೇಗೆ ಅದು ನೀ ರಾಮ ಆಗುವುದೇ ನೋಡಿ. ನೀವು ಮೊದಲು ಒಂದು ಅಭಿನವ ರಾಮನಾಗಿ ಸ್ಥಾಪಿತರಾದವರು. ರಾಮನ ಆದರ್ಶ ಯಾವುದು? ಪಿತೃವಾಕ್ಯ ಪರಿಪಾಲನೆ. ಅದನ್ನು ನೀವು ತೋರಿಸಿದವರು. ಏಕಪತ್ನಿ ವ್ರತಸ್ಥ. ಪಾಂಡವರಲ್ಲಿ ಒಂದು ಹಕ್ಕಿಗೊಡಿ ಒಂದು ಮದುವೆ ಆದವ, ನಾನು ಒಬ್ಬನೇ ಒಂದು ಮದುವೆ ಆದವ. ಈಗ ಏಕಪತ್ನಿ ವ್ರತಸ್ಥನಾಗಿ ರಾಮನಾಗಿ ತೋರಿಸುವುದಿದ್ರೆ ಭೀಷ್ಮರ ಮೊಮ್ಮಗ ಕೌರವ ಅಲ್ಲ, ನೀ ಒಬ್ಬನೇ ಒಂದೇ ಮದುವೆ ಆದದ್ದು, ಬೇರೆ ಯಾರು ಆಗ್ಲಿಲ್ವ ನಮ್ಮಲ್ಲಿ? ಆಗಿದ್ದಾರೆ. ಮತ್ತೆ ಅವರಿಗೆಲ್ಲ ರಾಮನಷ್ಟು ಅಧಿಕಾರ ಉಂಟಾ ಅಜ್ಜ? ಅಲ್ಲ, ರಾಮನ ಚಕ್ರವರ್ತಿ ಪೀಠದ ಅಧಿಕಾರ ಬೇಡುವ ಆಗ್ಲಿ. ಈಗ ರಾಮನ ಪಿತೃವಾಕ್ಯ ಪರಿಪಾಲನೆ ಉಂಟು ನಿನಗೆ? ಅದು ನಿಮಗೆ ಉಂಟು, ಅಲ್ಲ ನಿಮ್ಮಲ್ಲಿ ಉಂಟು. ಅಲ್ಲ, ನಿನ್ನಲ್ಲಿ ಅದು ಉಂಟು ಅಂತ ಕೇಳಿದ್ರು. ಮತ್ತೆ ರಾಮನಲ್ಲಿ ಯೋಗ್ಯತೆ ಉಂಟು ಅಂತ ಯಾವ ರಾಮನ? ಪಿತೃವಾಕ್ಯ ಪರಿಪಾಲನೆ ಅಂದ್ರೆ ನನ್ನ ಅಪ್ಪನ ನನ್ನ ನಡೆಯಲ್ಲಿ ಅವ ಹೇಳ್ತಾ ಇದ್ದಾನೆ ಪಾಂಡವರಿಗೆ ಕೊಡು, ಅದು ವಿಷಯ. ರಾಮ ಆದರ್ಶ ಆದ್ರೆ ಮಾಡಬೇಡ. ಅಲ್ಲ, ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿದ್ರೆ ಅದು ಹೇಳಿದ್ದೆಲ್ಲ ನಡೆಸುವುದು ಅಂತ ಅರ್ಥ ಅಲ್ಲ. ಈಗ ದಶರಥ ಒಂದು ತುತ್ತು ಅನ್ನ ಉಂಡುಕೊಂಡು ಹೋಗು ಮಗನೇ ಅಂತ ನಿಮಗೆ ಸರಿ ಕಲಿಸಿದವರು ಯಾರು? ಒಬ್ಬ ಗುರುವಿನ. ಅಲ್ಲ, ಈಗ ದಶರಥ ರಾಮ ಉಂಡು ಹೋಗು ಅಂತ ಹೇಳಿದ್ದನ್ನು ಪಾಲಿಸಲಿಲ್ಲ ಅಂತ ಅವ ಪಿತೃವಾಕ್ಯ ಪರಿಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರ? ಅದಕ್ಕೆ ಒಂದು ಮೌಲ್ಯಯುತವಾದಂತಹ ವಾಕ್ಯವನ್ನು ಅದಕ್ಕೆ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡಾದ್ರೂ ಪರಿಪಾಲಿಸುವ ಪಿತೃವಾಕ್ಯ ಪರಿಪಾಲಕ. ನಮ್ಮ ಅಪ್ಪಯ್ಯ ಪಾಂಡವರಿಗೆ ಕೊಡು ಅಂತ ಹೇಳ್ತಾರೆ, ಅದೇ ಅಪ್ಪಯ್ಯ ಹೇಳ್ತಾರೆ ನನ್ನ ಮಗನೇ ಚಕ್ರವರ್ತಿ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಎರಡರಲ್ಲಿ ಒಂದು ನಾನು ಸಮನ್ವಯ ಮಾಡಿ ಹೌದು ಒಳ್ಳೇದು ಅಂತ ಹಂಸ ಕ್ಷೀರ ನ್ಯಾಯದ ಹಾಗೆ ತೆಗೆದು ಮೌಲ್ಯಯುತವಾದದ್ದನ್ನು ನಡೆಸುವುದು. ಮಗು, ಈ ಹಂಸ ಕ್ಷೀರ ನ್ಯಾಯ ಹೌದು ಅಂತಾದ್ರೆ ಅದರಲ್ಲಿ ಹಾಲನ್ನೇ ಸ್ವೀಕರಿಸಬೇಕು. ಅದು ಹಾಲೇ ಹೌದು ಅಂತಾದ್ರೆ ನಮಗೆ ಬಿಳಿಯಾದದ್ದೇ ಹಾಲು ಅಂತಲ್ಲ. ನಾವು ನಿಜವಾದ ಹಾಲು ಅಂತ ನಾವು ಒಪ್ಪಬೇಕು ಅಂತ ಇದ್ರೆ ನೀವೊಬ್ಬ ಹೇಳಿದ್ದನ್ನಲ್ಲ, ಹಾಗಿದ್ರೆ ಜ್ಞಾನಿಗಳಾದವರು ಹೇಳಿದ್ದನ್ನು ಒಪ್ಪಬೇಕು ಹೌದು ಅಂತ ಆದ್ರೆ ನಾನು ಅದನ್ನೇ ಒತ್ತಿ ಹೇಳುವುದು. ಈ ಕಾಲಕ್ಕೆ ಯಾವುದನ್ನು ಹಾಲು ಅಂತ ನೀ ಸ್ವೀಕರಿಸಿದ್ದೀಯೋ ಅದು ಯಥಾರ್ಥವಾಗಿಯೂ ಹಾಲಾಹಲ. ಹಾಗಾಗಿ ಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡ್ತೇನೆ ಎನ್ನುವಂತಹ ತೀರ್ಮಾನ ನೀ ಮಾಡಿದ್ದಿ ಅಂತಾದ್ರೆ ಮಮ ಪ್ರಾಣಾಹಿ ಎನ್ನುವ ಹಾಗೆ ಅವ ಮಾತನ್ನು ಕೊಟ್ಟಿದ್ದಾನೆ ಅಂತಾದ್ರೆ ಈ ಕಾಲಕ್ಕೆ ಪಾಂಡವರ ಜೊತೆ ಯುದ್ಧ ಅಲ್ಲ, ಕೃಷ್ಣನ ಜೊತೆ ಯುದ್ಧ ಅಂತಾದ್ರೆ ಇದು ಬದುಕುವ ದಾರಿ ಅಲ್ಲ ಮಗು. ನಾನು ಅದನ್ನೇ ಹೇಳಿದ್ದು. ಈ ಕಾಲಕ್ಕೆ ಈ ಹಸ್ತಿನಾವತಿಯ ಭವ್ಯ ಭವಿಷ್ಯವನ್ನು ಚಿಂತಿಸುತ್ತಿರುವ ನನಗೆ ಇದು ನೋವಿಗೆ ಕಾರಣವಾದದ್ದು. ಪಾಂಡವರೂ ಬದುಕಬೇಕು, ನೀನೂ ಬದುಕಬೇಕು. ಆ ಕಾರಣಕ್ಕಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎನ್ನುವಂತಹ ಆ ವಿಶಿಷ್ಟವಾದ ತನ್ನ ಲೀಲೆಯನ್ನು ತೋರಿಸುವುದಕ್ಕೆ ಬಂದ ಆ ಕೃಷ್ಣನಿರುತ್ತ ಆ ಪಾಂಡವರ ಬಗ್ಗೆ ನೀನು ಅಧಟನ್ನು ತೋರಿಸಿ ಜಯಿಸ್ತೇನೆ ಅಂತ ಹೇಳ್ತೀಯಲ್ಲ, ಯಾವ ಧೈರ್ಯ ಮಗು? ಇದೆಲ್ಲ ಆಗುತ್ತದೋ? ಅಲ್ಲ, ಹೇಳಲಿಕ್ಕೆ ಹೇಳಬಹುದು ಅಜ್ಜ. ಒಬ್ಬ ಹೇಳಿದಾನಂತೆ, ನಾವು ಸತ್ಯ ಹರಿಶ್ಚಂದ್ರನ ಹಾಗೆ ಇರಬೇಕು, ನಾವು ರಾಮನ ಹಾಗೆ ಏಕಪತ್ನಿ ವ್ರತಸ್ಥರಾಗಿರಬೇಕು.
ಮೊದಲನೇ ಮದುವೆ ಆದದ್ದು ಎರಡನೇ ಹೆಂಡತಿಯಲ್ಲಿ ಹೇಳಲೇ ಇಲ್ಲ ಅಂತೆ. ಹ್ಮ್ ಅಲ್ಲಿಗೆ ಸತ್ಯ ಹರಿಶ್ಚಂದ್ರವು ಹೋಯಿತು, ಏಕಪತ್ನಿ ವ್ರತವು ಹೋಯಿತು. ಈಗ ನೀವು ಹೇಳಿದ್ದೆಲ್ಲ ಸರಿ, ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಅವತರಿಸಿದ್ದಾನೆ. ನೀವು ಸುಮ್ಮನೆ ಮೊದಲೇ ಅಪವಾದ ಹಾಕ್ತೀರಿ ಮಾತಾಡುವಾಗಲೇ, ನೀವು ನಮ್ಮ ಮಾತು ಕೇಳುವುದಿಲ್ಲ, ನಮ್ಮ ಮಾತು ಕೇಳುವುದಿಲ್ಲ ಅಂತ. ಹೌದು, ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ಅಪವಾದವೇ ಬೇಡ. ನಿಮ್ಮ ಮಾತನ್ನು ಒಪ್ಪಿಕೊಂಡು ಅವ ಪೊರೆಯುವ ಮಹಿಮನೆ ಎನ್ನುವುದಾಗಿ ಒಪ್ಪಿಕೊಂಡಾದ್ರೂ ಸರಿ, ಒಪ್ಪಿಕೊಳ್ಬಹುದಾ? ಏನದು ತೊಡಕು ಬಂದಿದೆ ನಿಮಗೆ? ಅಯ್ಯೋ, ತುಂಬಾ ತೊಡಕುಂಟಲ್ಲ ಅಜ್ಜ. ಪೊರೆಯುವ ಮಹಿಮನು ವಿಪಿನಾಂತರಗಳ ಚಲಿಸುವ ಕಾಲದಳು, ಚಲಿಸುವ ಕಾಲದಳು. ಪೊರೆಯುವ ಮಹಿಮನು ವಿಪಿನಾಂತರಗಳ ಚರಿಸುವ ಕಾಲದೊಳು, ಚರಿಸುವ ಕಾಲದೊಳು ಧರಣಿಯ ಕೊಡಿಸದೆ ಬಿಟ್ಟಿಹನೇದಗೆ, ಧರಣಿಯ ಕೊಡಿಸದೆ ಬಿಟ್ಟಿಗನೇತಗೆ ಸರ್ವಥ ಗುಡಿ ನಿನ್ನು ನಾ ಸರ್ವಥ ಕೊಂಡೆ ನೀನು. ಧರಣಿಯ ಕೊಡಿಸದೆ ಬಿಟ್ಟಿ ಘನೇತಕ್ಕೆ ಸರ್ವಥ ಗುಡಿ ನಿನ್ನು ಪೊರೆಯುವ ಮಹಿಮನು ವಿಪಿನಾಂತರಗಳ ಚರಿಸುವ ಕಾಲದೋಳು ಧರಣಿಯ ಗೊಂಡಿಸದೆ ಬಿಟ್ಟಿಹನೇತಗೆ ಸರ್ವಥ ಕೊಂಡೆ ನೀನು. ಸರ್ವಥ ಗುಡಿ ನಿನ್ನು ಪೊರೆಯುವ ಮಗಿಮನು ಆ ಅಜ್ಜ, ಮಗು, ನೀವು ಹೇಳಿದ ಎಲ್ಲಾ ಮಾತುಗಳನ್ನು ಒಪ್ಪಿಕೊಳ್ಳಬಾರದು ಅಂತ ನನಗೆ ಹಠವೂ ಇಲ್ಲ. ಹ್ಮ್ ಜ್ಞಾನ ಸಂಬಂಧವಾಗಿ ನೀವು ಹೇಳಿದ್ದನ್ನು ಅಲ್ಲಗಳೆಯುವುದಕ್ಕೆ ನಾನು ಜನವೂ ಅಲ್ಲ. ಹ್ಮ್ ಆದರೆ ಜ್ಞಾನವೇ ಪರಮ ಪ್ರಮಾಣ ಅಂತ ಕೆಲವೊಮ್ಮೆ ಸ್ಥಾಪಿಸಲ್ಪಡುವುದಿಲ್ಲ, ಅನುಭವ ಅಂತ ಉಂಟು. ಹ್ಮ್ ಈಗ ಒಬ್ಬ ಪ್ರಾಯದ ಅಜ್ಜ ಹೇಳ್ತಾನೆ, ಹ್ಮ್ ಮಗು ಅಲ್ಲಿ ವೀಳ್ಯದೆಲೆ ಉಂಟು, ಅದನ್ನು ತೆಗೆದುಕೊಂಡು ಬಾ ಅಂತ. ಹ್ಮ್ ಎಲ್ಲಿಯೋ ಅಂಗಳದಲ್ಲಿ ಹಾಕಿದ ಬಳ್ಳಿಯಲ್ಲಿ. ಹ್ಮ್ ಅಜ್ಜ ಅದು ವೀಳ್ಯದೆಲೆ ಅಲ್ಲ, ವೀಳ್ಯದೆಲೆ ಹಾಗೆ ಕಾಣುವುದು, ಅದು ಕಾಳು ಮೆಣಸಿನ ಎಲೆ ಅಂತ ಹೇಳುವಾಗ ನನಗೆ ಕಾಣ್ತದೆ, ನನಗೆ ಗೊತ್ತಿಲ್ವಾ ನಿಜವಾಗಿ ಕಾಳು ಮೆಣಸಿನ ಎಲೆ ಅಂತ ದೃಷ್ಟಿ ಸೂಕ್ಷ್ಮ ಇದ್ದ, ಅದನ್ನು ತಿಂದು ಗೊತ್ತಿದ್ದ. ಇವನಿಗೆ ಗೊತ್ತಿರ್ತದೆ, ಇವನಿಗೆ ಗೊತ್ತಿರುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಅಜ್ಜನ ಮಾತನ್ನು ತಿರಸ್ಕರಿಸಿದ. ಅಜ್ಜನಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ ಅಂತ ಅರ್ಥ ಅಲ್ಲ, ಅವನ ಅನುಭವ ಅದು. ಮಗು, ಓಹ್ ಅನುಭವ ಮಾಗಿದ್ರೆ ಅದು ಅನುಭಾವ ಅಂತ ಆಗ್ತದೆ. ಸರಿ ಅನುಭಾವ ಎನ್ನುವುದು ಇನ್ನೂ ಮಾಗಿದ್ರೆ ಅದು ಕಾವ್ಯ ಅಂತ ಆಗ್ತದೆ. ಸರಿ, ಯಾವುದನ್ನು ನಾವು ಜ್ಞಾನ ಅಂತ ನಾವು ಅಂಗೀಕರಿಸ್ತೇವೋ ಅದು ಅನುಭವದ ತೀವ್ರವಾದಂತಹ ಒಂದು ಅವಸ್ಥೆ. ಹಾಗಾಗಿ ಅನುಭವಕ್ಕಿಂತ ಜ್ಞಾನ ಯಾವತ್ತಿದ್ರೂ ಮೇಲು ಮಗು. ಅಲ್ಲ ಇರ್ಲಿ, ಈಗ ಜ್ಞಾನ ಈಗ ಒಂದು ಅಂಬಿಗನ ಕತೆ ಗೊತ್ತುಂಟ ನಿಮಗೆ? ಅಂಬಿಗನ ದೋಣಿಯಲ್ಲಿ ಹೋದ ಪಂಡಿತನ ಕತೆ. ದೊಡ್ಡ ಜ್ಞಾನಿ, ಸ್ವಲ್ಪ ಹೋಗುವಾಗ ಹೇಳಿದನಂತೆ, ನಿನಗೆ ವೇದ ಗೊತ್ತುಂಟ ಅಂಬಿಗ? ವೇದ ಗೊತ್ತಿಲ್ಲ, ನಿನ್ನ 4ನೇ ಒಂದು ಭಾಗ ಹೋಯ್ತು ಜೀವನದ್ದು ಅಂತ ಹೇಳಿದ. ಮುಂದೆ ಹೋಗುವಾಗ ನಿನಗೆ ನಿಗಮಾಗಮ ಗೊತ್ತುಂಟಾ? ನಿಗಮಾಗಮ ಗೊತ್ತಿಲ್ಲ ಸ್ವಾಮಿ, ನನಗೆ ಜೀವನದ ಅರ್ಧ ಭಾಗ ಹೋಯ್ತು ಅಂತ ಹೇಳಿದ. ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ನಿನಗೆ ಶಾಸ್ತ್ರ ಗೊತ್ತಿಲ್ಲ ಸ್ವಾಮಿ, ನಿನ್ನ 3/4 ಭಾಗ ಹೋಯ್ತು ಅಂತ ಹೇಳಿದಾನೆ. ಸ್ವಲ್ಪ ಮುಂದೆ ಹೋಗುವಾಗ ಗಾಳಿ ಜೋರ ಆಗಿ ಬೀಸಲಿಕ್ಕೆ ಆರಂಭ ಆಯ್ತಂತ. ಪಂಡಿತರೇ, ನಿಮಗೆ ಈಜಲಿಕ್ಕೆ ಗೊತ್ತುಂಟಾ? ಈಜಲಿಕ್ಕೆ ಗೊತ್ತಿಲ್ಲ, ಹಾಗಾದ್ರೆ ನಿಮ್ಮ ಜೀವನದ ಪೂರ್ತಿ ಹೋಯ್ತು ಈ ಸಲ ಅಂತ ಹೇಳಿದ. ಅಲ್ಲ, ಅಲ್ಲಿ ಗುರುತಿಸಬೇಕಾದದ್ದು ಯಾವುದು ಗೊತ್ತು? ಅಲ್ಲಿ ಪಂಡಿತನ ಜ್ಞಾನ, ಅಲ್ಲಿ ಪಂಡಿತ ಮಾತ್ರ ಜ್ಞಾನಿ ಅಲ್ಲ. ಮತ್ತೆ ಅದು ಅಂಗೀಕರಿಸಬಾರದು. ಹಾಗೆ ನಾವು ಸ್ವೀಕರಿಸಬೇಕು. ಅವ ಓದಿದ ಎನ್ನುವ ಕಾರಣಕ್ಕಾಗಿ ಓದಿದವರೆಲ್ಲ ಪಂಡಿತರಲ್ಲ ಮಗು. ಅಲ್ಲ, ನಾನೇ ಪಂಡಿತನಿಗೆ ಶಾಸ್ತ್ರ ಗೊತ್ತುಂಟು,
ನಿಗಮಾಗಮ ಗೊತ್ತುಂಟು, ಹಾ. ಜ್ಞಾನಿ ಅಲ್ವಾ? ಹಾ. ಜ್ಞಾನ ಎನ್ನುವುದಕ್ಕಿಂತಲೂ ಅನುಭವ ಹೇಳಿದ ಹಾಗೆ ಅಲ್ವಾ? ಹಾ. ಜ್ಞಾನಿಗಳು ಹೇಳಿದ ಮಾತನ್ನು ಕೇಳು, ಹ್ಮ್. ಅದು ನಿನಗೆ ಪರಮ ಪ್ರಮಾಣ ಅಂತ ಕಾಣದೇ ಇದ್ರೆ ನೀನು ನಿನ್ನ ಅನುಭವದಿಂದ ಕಂಡುಕೋ. ನಿನ್ನ ಅನುಭವವೂ ನಿನಗೆ ಸರಿಯಾದಂತಹ ಪ್ರಮಾಣವನ್ನು ಕೊಡದಿದ್ರೆ ನಿನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆ. ಅವ ಜ್ಞಾನಿಯೇ ಹೌದು ಅಂತಾದ್ರೆ ಹಾ. ಅವ ಸರಿಯ ಅಂಬಿಗನಲ್ಲಿ ಕೇಳ್ತಾ ಇರ್ಲಿಲ್ಲ. ಹೌದು. ಅಂಬಿಗನ ಹತ್ರ ಆ ಮಾತು ಕೇಳಬೇಕಿದ್ರೆ ಅವ ಜ್ಞಾನಿ ಅಲ್ಲ ಅಂತ ಅಲ್ಲಿ ಮೊದಲೇ ಜ್ಞಾನದ ನಿರೂಪಿಸಿದ ಹಾಗೆ ಅಹಂಕಾರ ಅಂತ ಅರ್ಥ. ಹೌದು. ಜ್ಞಾನದ ಅಹಂಕಾರ, ಹೌದು. ಅಹಂಭಾವ ಮುಚ್ಚಿದ ಆ, ಜ್ಞಾನ. ಹಾಗಾಗಿ ಅದು ಪ್ರಯೋಜನಕ್ಕೆ ಈಗ ಬಾರದು. ಅನುಭವ ದೊಡ್ಡದು ಜ್ಞಾನ ದೊಡ್ಡದು ಅಂತ ಕೇಳಿದ್ರೆ ಹಾ. ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾ. ಹಾಗೆಂದು ಹಾ. ಜ್ಞಾನ ಇಲ್ಲದವನಿಗೂ ಯಾವುದು, ಈಗ ಶಾಸ್ತ್ರ ಓದುದಿಲ್ಲ, ಹಾ. ಏನು ಓದಿರುವುದಿಲ್ಲ, ಹಾ. ಈಗ ಅವನಿಗೆ ಈಜು ಎನ್ನುವುದೇ ಅನುಭವದಿಂದ ಬಂದ ಜ್ಞಾನ ಹಾ. ಅಲ್ವಾ? ಹಾ. ಅನುಭವದಿಂದಲೇ ಜ್ಞಾನ ಬರುವುದು. ಹ್ಮ್. ಜ್ಞಾನದಿಂದ ಅನುಭವ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪುಸ್ತಕವನ್ನು ಓದಿದಂತಹ ಜ್ಞಾನ ಅದನ್ನು ಅನುಭವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ಅನುಭವದಲ್ಲಿ ನೋಡುವಾಗ ಹಾ. ನೀವು ಹೇಳಿದೆಲ್ಲ ಒಪ್ಪಿಕೊಳ್ಳಿಕ್ಕೆ ಮಗು ಒಂದೊಂದು ಸನ್ನಿವೇಶದಲ್ಲಿ ಒಂದೊಂದು ವಿಷಯಗಳು ಪ್ರಧಾನವಾಗ್ತದೆ. ಅವ ನೀರಲ್ಲಿ ದೋಣಿಯಲ್ಲಿ ಇದ್ದದ್ರಿಂದ ಈಜು ಪ್ರಧಾನವಾಯಿತು. ಹೌದು. ಹಾಗಂತ ಈ ಒಂದು ಜೀವನ ಎನ್ನುವಲ್ಲಿ ಕೇವಲ ಈ ಉಪಮೆ ಒಂದು ಸಾಕಾಗುವುದಿಲ್ಲ ಮಗು. ಸಾರ್ವತ್ರಿಕವಾದ ಬದುಕಿನ ಅನುಭವವಾಗಿ ಕಾವ್ಯ ಅಂತ ಹೇಳುವಲ್ಲಿ ಅದರ ವ್ಯಾಪ್ತಿ ವಿಸ್ತಾರಗೊಂಡಾಗ ಈ ಸೀಮಿತವಾದಂತಹ ಒಂದು ಅನುಭವ ನಮಗೆ ಅನ್ವಯ ಮಾಡ್ಲಿಕ್ಕೆ ಬರುವುದಿಲ್ಲ. ನಾ ಅದನ್ನು ಹೇಳಿದ್ದು. ಹಾಗೆಂದು ಹಾ. ಈಗ ನೀವು ಸೀಮಿತ ಆದ ಅನುಭವ ಸಾಕಾಗುದಿಲ್ಲ ಅಂತ ಹೇಳ್ತೀರಿ. ಹಾಗೆಂದು ನಮಗೆ ಸಿಕ್ಕಿದ ಅನುಭವವನ್ನು ಹಾ. ಏನು ಅಲ್ಲ ಅಂತ ಹೇಳಲಿಕ್ಕಿಲ್ಲ ಅಲ್ಲ ಅಜ್ಜ? ಇಲ್ಲ ಈಗ ಮಗು. ನೀವು ಸಾರ್ವತ್ರಿಕವಾದ ಜ್ಞಾನವನ್ನೇ ಹೇಳಿದ್ದು ಅಂತ ಇಟ್ಟುಕೊಳ್ಳಿ. ಹಾ. ಆದ್ರೆ ನನಗೆ ನೋಡುವಾಗ ಹಾ. ಕಂಡಂತ ಅನುಭವವನ್ನು ಹಾ. ನಾನು ಸುಳ್ಳು ಅಂತ ಹೇಳಲಿಕ್ಕೆ ಉಂಟಾ? ಮಗು ಹಾ? ಯಾವುದನ್ನು ನೀನು ಈ ಹೊತ್ತು ಹಾ. ಕೇವಲ ಹಗ್ಗ ಅಂತ ಹೇಳಿ ಭಾವಿಸಿದೆಯೋ ಅದು ಹಾವು ಎನ್ನುವ ಹಾಗೆ ಹೌದು ಅಂತಾದ್ರೆ ಅದನ್ನು ಇನ್ನೊಬ್ಬ ಹೇಳುವಾಗಲೂ ಅರ್ಥ ಮಾಡಿಕೊಳ್ಬೇಕು. ಅದು ಅನುಭವ ಅಲ್ಲ, ಜ್ಞಾನದಿಂದ ಹೇಳಿದ್ದು. ಅನುಭವದಿಂದ ನೀ ಹೇಳ್ತಾ ಇದ್ದೀಯ ಅದು ಹಗ್ಗ ಅಂತ. ಹೌದು. ಯಾವುದನ್ನು ವೀಳ್ಯದೆಳೆಯ ಮತ್ತು ಮುದುಕನ ಪ್ರಕರಣವನ್ನು ಹೇಳ್ತಾ ಇದ್ದೀಯೋ ಹಾ. ಅದನ್ನೇ ಜ್ಞಾನದ ದೃಷ್ಟಿಯಿಂದ ತರ್ಕಿಸಿಕೊಂಡಾಗ ಹಾ. ಅನುಭವದಿಂದ ಹೇಳ್ತೀಯ ಅದು ಹಗ್ಗ ಅಂತ, ಹಾ. ಜ್ಞಾನದಿಂದ ಹೇಳ್ತೇನೆ ಅದು ಹಾವು ಅಂತ. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೇನೆ. ಹೌದು. ಹಾ. ನೀವು ಹೇಳ್ತೀರಿ ಹಾವು ಅಂತ, ಹಾ. ನಾನು ಅದನ್ನು ಕಟ್ಟಿಕೊಂಡಿದ್ದೇನೆ. ಹಾ. ನಾನು ಅದನ್ನು ಸೊಂಟಕ್ಕೆ ಕಟ್ಟಿಕೊಂಡು ಹಾ. ನಾನು ಹೋದಷ್ಟು ದೂರವು ಹಾವಿನ ವಿಷದ ಪರಿಣಾಮ ಸಿಗದೇ ಇದ್ರೆ ಹಾ. ಅದನ್ನು ಹಗ್ಗವೆಂದು ಭಾವಿಸುವುದರಲ್ಲಿ ತಪ್ಪೇನು? ಪರಿಣಾಮ ಅಲ್ವಾ ಗೊತ್ತಾಗಬೇಕಾ? ಅದು ಹೇಳುವುದು ನಾನು. ಈಗ ಕಚ್ಚುವುದಕ್ಕಿಂತ ಮೊದಲೇ ನೀ ಹಾಗೆ ಹೇಳುವುದಿಲ್ಲ. ಒಂದು ವೇಳೆ ಕಚ್ಚಿದ್ರೆ ಹೀಗೆ ಆಗ್ತದೆ, ಇನ್ನು ಸ್ವಲ್ಪ ಬಿಟ್ಟರೆ ಅದು ಕಚ್ಚುತ್ತದೆ. ಕೃಷ್ಣ ಬೇಡ. ಇಲ್ಲ, ಕಚ್ಚುವುದಿಲ್ಲ. ಹಾ. ಅದಕ್ಕೆ ಕಚ್ಚಲಿಕ್ಕೆ ಕೂಡುವುದಿಲ್ಲ. ಯಾಕೆ ಕೂಡುವುದಿಲ್ಲ ಅಂತ ಕೇಳುವುದು ಸುಮ್ಮನೆ ಹೇಳುವುದಲ್ಲ, ನಾನು ದೃಷ್ಟಾಂತ ಇಟ್ಟುಕೊಂಡೇ ಹೇಳುದು. ಹೇಗೆ? ಅವ ಪೊರೆಯುವ ಮಹಿಮನೆ. ಹಾ. ಈಗ ಕೃಷ್ಣ ಅಲ್ಲ ಅಂತ ಹೇಳಿದ್ದಲ್ಲ ನಾನು. ಹಾ. ಕೃಷ್ಣ ನೀವು ಹೇಳಿದ ಆದಿನಾರಾಯಣ ಅಲ್ಲ ಅಂತ ನಾನು ಹೇಳಲೇ ಇಲ್ಲ. ಹಾ. ಒಪ್ಪಿಕೊಳ್ಳುವ, ನೀವು ಹೇಳಿದ್ದನ್ನು ಒಪ್ಪಿಕೊಳ್ಳುವ. ಹಾ. ಅವು ಪೊರೆಯುತ್ತಾನ ಅಂತ ಇರುವುದು ಇಲ್ವೋ? ಇಲ್ಲ. ಹೇಗೆ? ಪಾಂಡವರನ್ನು ಪೊರೆಯುತ್ತಾನೆ ಎನ್ನುವುದಕ್ಕಿಂತಲೂ ಪೊರೆಯುವುದಿಲ್ಲ ಎನ್ನುವುದಕ್ಕೆ ಹೆಚ್ಚು ದೃಷ್ಟಾಂತ ಸಿಗುತ್ತದೆ ನನಗೆ. ನೀವು ಹೇಳಿದ ಹಾವು, ಹಾವಿನಲ್ಲಿ ವಿಷ ಉಂಟು, ಸರಿ, ಒಪ್ಪಿಕೊಳ್ಳುವ. ಆ ವಿಷ ನನಗೆ ತಾಗ್ತದ ಅಂತ, ನನಗೆ ಕಚ್ಚುತ್ತದ, ನನಗೆ ಕಚ್ಚುವುದಕ್ಕೆ ಪರ್ಯಾಪ್ತವಾಗುತ್ತದ ಎನ್ನುವುದು ವಿಷಯ. ಹೇಗೆ? ಅವ ಮಹಿಮನೆ ಎನ್ನುವುದಾಗಿದ್ರೆ ಈಗ ಧರ್ಮರಾಯಾದಿಗಳು ಉಳಿದದ್ದೆಲ್ಲ ಬಿಡುವ. ಈಗ ಕೃಷ್ಣ ಅವರು ಕರ್ದು ಬಂದದ್ದಲ್ಲ. ನೀವು ಹೇಳಿದ ಮಮ ಪ್ರಾಣ ಈ ಪಾಂಡವ ಎನ್ನುವಂತ ಪ್ರಸಂಗ ಹೇಳಿದ್ರಲ್ಲ, ಆ ಕುಂಬಾರನ ಮನೆಯಲ್ಲಿ ಅವ ಕೊಟ್ಟಂತ ಅಭಯ ವಾಕ್ಯ ಅಲ್ಲಿ ಕರ್ದು ಬಂದದ್ದ? ಇಲ್ಲಲ್ಲ. ಅವನಾಗಿ ಬಂದು ಅವರನ್ನು ರಕ್ಷಿಸ್ತೇನೆ ಎನ್ನುವುದಾಗಿ ಹೇಳಿದ. ಈಗ ದ್ರೌಪದಿ ಸ್ವಯಂವರದಲ್ಲಿ ಪ್ರಕಟಗೊಂಡಂತ ಅವರು ಇಲ್ಲಿ ಬಂದು ಅರ್ಧ ರಾಜ್ಯವನ್ನು ಪಡೆಯುವ ಸಂಕೇತವಾಗಿ ಇಂದ್ರಪ್ರಸ್ಥದಲ್ಲಿ ತಮ್ಮ ರಾಜ್ಯ ಸ್ಥಾಪನೆಯನ್ನು ಮಾಡಿದಾಗಲೂ ಕೃಷ್ಣ ಬಂದದ್ದು ಕರೆದಲ್ಲ. ಈಗ ರಾಜ್ಯ ಸ್ಥಾಪನೆ ಮಾಡಿದ್ರು, ಅವರ ರಾಜಸೂಯವಾಯಿತು. ನಾನು ದ್ಯೂತಕ್ಕೆ ಕರೆದೆ, ದ್ಯೂತದಲ್ಲಿ ಅವರಿಗೆ 2 ಸಲವೂ ಸೋಲಾಯಿತು. ಬಂದನ ಕೃಷ್ಣ. ಈಗ ಕೃಷ್ಣ ಆದಿನಾರಾಯಣನೇ, ಅವ ಬರ್ಲಿಲ್ಲ ಅಂದ್ರೆ ಅರ್ಥ ಎಂತದ್ದು? ಎಲ್ಲರಿಗೂ ಕೊಡುವುದಿಲ್ಲ ಅಜ್ಜ ಆದಿನಾರಾಯಣನು. ಆದಿನಾರಾಯಣ ಸಮುದ್ರ ಇದ್ದ ಹಾಗೆ ನಮ್ಮದೊಂದು ಪಾತ್ರೆ, ಆ ಪಾತ್ರೆಗೆ ಎಷ್ಟು ಸಿಗ್ತದೋ ಅಷ್ಟೇ ಸಿಗುವುದು. ಎಲ್ಲದನ್ನು ಪಡೆಯುವ ಪಾತ್ರತ್ವ ಇವರಿಗಿಲ್ಲ. ಪಾತ್ರತ್ವ ಇವರಿಗೆ ಉಂಟು ಅಂತ ಆದ್ರೆ, ಈಗ ರಾಜಸೂಯವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಅವ ಅಕ್ಷದಲ್ಲಿ ದಿವ್ಯತೆಯನ್ನು ಕಂಡುಕೊಳ್ಳುವಷ್ಟು ಯೋಗ್ಯನಾಗಿರ್ತಾನೆ. ಅಕ್ಷದಲ್ಲಿ ದಿವ್ಯತ್ವ ಬರಬೇಡುವ? ಒಮ್ಮೆ ಆದ್ರೂ ನಮ್ಮ ಮಾವನ ದಾಳ ಈ ಕಡೆ ಬೀಳ್ಬೇಡುವ? ಅಥವಾ ಆ ಕಡೆ ಅವನಿಗೆ ಜಯ ಆಗಬೇಡುವ? ಜಯ ಆಗದೆ 2 ಸಲದ ದ್ಯೂತದಲ್ಲಿಯೂ ಸೋತ ಎಂದಾದ್ರೆ ಪೊರೆಯುವ ಮಹಿಮ ಇಲ್ಲಿದ್ದ. ವಿಪಿನಾಂತರಗಳನ್ನು ಸಂಚರಿಸುವುದು 13 ವರ್ಷ. ಅವರಿಗೊಂದು ಅಂತ ಪಾಡು ಬರ್ತದೆ, ಗ್ರಹಚಾರ ಬರ್ತದೆ ಅಂತ ಆದ್ರೆ ಅದನ್ನೇ ಕೌರವನಿಗೆ ಕೊಡ್ಬೋದಿತ್ತಲ್ಲ, ಕೊಡ್ಲಿಲ್ಲ. ಕೊಡದೆ ಪೊರೆಯುವ ಮಹಿಮ ಎಲ್ಲೆಲ್ಲಿಯೋ ಇದ್ದದ್ದಕ್ಕೆ ನೀವು ಅವ ಪೊರೆಯುವ ಮಹಿಮ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ತೊಡಗಿದ್ದೀರಿ. ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಅವತರಿಸಿ ಬಂದಿದ್ದಾನೆ. ಭಾಗವತೋತ್ತಮರಾದ ನೀವು ಹೇಳುವುದು ನಿಮ್ಮ ವಿಶ್ವಾಸ, ನಿಮ್ಮ ಜ್ಞಾನ. ಈಗ ಶಾಸ್ತ್ರವನ್ನು ಓದಿದವ, ಗ್ರಂಥವನ್ನು ಓದಿದವನಿಗೊಂದು ಜ್ಞಾನ ಬರ್ತದೆ.
ಬಹಳ ದೊಡ್ಡ ಜ್ಞಾನಿಯಾದವ ಅಧ್ಯಾತ್ಮ ಜ್ಞಾನದಲ್ಲಿ ಎಲ್ಲದರಲ್ಲಿಯೂ ಬ್ರಹ್ಮ ಇದ್ದಾನೆ ಎನ್ನುವುದಾಗಿ ಎಣಿಸುವುದು, ವಿಶ್ವಾಸದಿಂದ ನೋಡುವುದು ಕ್ರಮ. ಆದರೆ ಅನುಭವಕ್ಕೆ ವ್ಯವಹಾರಕ್ಕೆ ಆಗ್ತದ ಅದು. ತನ್ನ ಮನೆ ಹಟ್ಟಿಯಲ್ಲಿರುವಂಥ ದನದಲ್ಲಿಯೂ ಬ್ರಹ್ಮ ಇದ್ದಾನೆ, ಹುಲಿಯಲ್ಲಿಯೂ ಬ್ರಹ್ಮ ಇದ್ದಾನೆ. ಆ ಹಟ್ಟಿಯಲ್ಲಿರುವ ದನ ಬ್ರಹ್ಮವನ್ನು ಹುಲಿ ಬ್ರಹ್ಮ ತಿಂದ ಅಂತ ಹೇಳಿದರೆ ಜ್ಞಾನದಲ್ಲಿ ಸರಿಯಾದೀತೋ, ಅನುಭವದಲ್ಲಿ ವ್ಯವಹಾರದಲ್ಲಿ ಸರಿಯಾದೀತೋ? ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಇಳಿದು ಬಂದಿದ್ದಾನೆ. ಇರಲಿ. ಈಗ ದೈವ ಕೃಪೆ ಅಂದರೆ ನಿಮ್ಮ ಪ್ರಕಾರ ಅಥವಾ ಜ್ಞಾನಿಗಳ ಪ್ರಕಾರ ಇದ್ದವರಿಗೆಲ್ಲ ತೆಗೆದು ಮೊಗೆದು ಕೊಡ್ಲಿಕ್ಕೆ ಇರುವುದಲ್ಲಲ್ಲ. ಅಲ್ವೇ ಅಲ್ಲ. ಯಾರಿಗೆ ಪಾತ್ರತ್ವ ಉಂಟೋ, ಯಾರು ಪುರುಷ ಪ್ರಯತ್ನದಿಂದ ಅದನ್ನು ಸಂಪಾದನೆ ಮಾಡ್ತಾನೋ ಅವನಿಗೇ ಸಿಗುವುದಲ್ವ. ಈಗ ದೈವ ಅನುಗ್ರಹ ಸಿಗದೇ ಇರುವುದು ಯಾರಿಗೆ? ಮಹಿಷಾಸುರನಿಗೂ ಸಿಕ್ಕಿದೆ, ಅದೆಷ್ಟೋ ರಾಕ್ಷಸರಿಗೆ ಸಿಕ್ಕಿದೆ. ಸಿಕ್ಕಿದವರೆಲ್ಲ ದೈವಾನುಗ್ರಹ ಭಾಜನರಾಗಿ ಜಯವನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕಾಗ್ತದಾ? ನನಗೆ ಕಾಣುವುದು ಒಂದು ಬದಿಯ ಮಹಿಷಾಸುರರಾಗಿ ಪಾಂಡವರು ಅಂದರೆ ಸಿಕ್ಕಿದೆ, ಒಂದೊಂದು ಸಲ ಸಿಕ್ಕಿದೆ ವರ. ಪಮ ಪ್ರಾಣ ಹೈ ಪಾಂಡವ, ನೀವು ಹೇಳಿದಾಗೆ ಹೇಳಿದ್ದಾನೆ. ಆಮೇಲೆ ಅಡಿಗಡಿಗೆ ಸೋಲುವಂತಲ್ಲ. ಈಗ ದ್ಯೂತಕ್ಕೆ ನಾವು ಕರೆಯುವಾಗ ಅವರಿಗೆ ಗೆಲುವು ಬರಬೇಕಿತ್ತಲ್ಲ. ಒಂದು ಬಾರಿ ಆದರೂ ದಾಳ ಆ ಕಡೆಗೆ ಬಿದ್ದವರಿಗೆ ಜಯ ಸಂಪಾದನೆ ಆಗಬೇಕಿತ್ತಲ್ಲ. ಆ ಸಮಯದಲ್ಲೆಲ್ಲ ಅವರಿಗೆ ಬಂದ ಸೋಲಿನಿಂದ 10-13 ವರ್ಷಗಳ ಕಾಲ ನಗರದಿಂದ ಹೊರಗಿದ್ದು ಎಲ್ಲಿಯೋ ವಿಪಿನಾಂತರಗಳಲ್ಲಿ ಸಂಚರಿಸ್ತಾ ಇದ್ರು. ಈಗ ಮಮ ಪ್ರಾಣ ಈ ಪಾಂಡವ ಅಂತ ಹೇಳಿದ ಮೇಲೆ ಅಲ್ವಾ ದ್ಯೂತದಲ್ಲಿ ಸೋತದ್ದವರು? ಹೌದೇ ಹೌದು. ಆದಿನಾರಾಯಣ ಅಂತ ಹೇಳಿದರೆ ಅವನಿಗೆ ಆಗಲು ಬರುವುದಕ್ಕೆ ಶಕ್ಯವಿತ್ತೋ ಇಲ್ವೋ? ಇತ್ತು. ಬರ್ಲಿಲ್ಲ ಅಂದ್ರೆ ಅಂತ ಅರ್ಥ ಎಂತದ್ದು? ದೇವರು ಸರಿ ಇಲ್ಲ ಅಂತ ಅಲ್ಲ, ಇವರ ಪೂಜೆ ಸರಿ ಇಲ್ಲ ಅಂತ ಅರ್ಥ. ಪಾಂಡವರಲ್ಲಿ ನೀವು ಹೇಳಿದ ಆದಿನಾರಾಯಣ, ಕೃಷ್ಣ, ಪರಬ್ರಹ್ಮ ವಸ್ತು ಎಲ್ಲ ಒಪ್ಪಿಕೊಳ್ಳುವ, ಇವರಲ್ಲಿ ಆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳುವುದು. ಕೃಷ್ಣನೇ ಪೊರೆದ ನಾರಾಯಣಿ ಸೇನೆಯನ್ನು 11 ಅಕ್ಷೋಹಿಣಿ, ನಮಗೆ 1 ಅಕ್ಷೋಹಿಣಿಯಲ್ಲಿ ಕೊಡ್ಲಿಲ್ವಾ? ಈಗ ಅವನೇ ಸಾಕಿ ಬೆಳೆಸಿದ ನಾರಾಯಣಿ ಸೇನೆಯನ್ನು ನಮಗೆ ಕೊಟ್ಟು ಆ ಪಾಂಡವರ ಕಡೆಯಿಂದ ಹೊಡೆಸಿಕೊಳ್ಳುವುದಕ್ಕೆ ಉಪಯೋಗಿಸ್ತಾನೆ ಅಂತ ಆದ್ರೆ ಯಾಕೆ ಮಮ ಪ್ರಾಣ ಈ ಪಾಂಡವ ಅಂತ ಹೇಳಿದ ಪಾಂಡವರಿಗೆ 4 ಬೀಳ್ಲಿಕ್ಕೆ ಅವ ಕಾಯ್ತಾ ಇರ್ಲಿಕ್ಕಿಲ್ಲ. ಒಂದು ಹಾಗೆ ಮಮ ಪ್ರಾಣ ಈ ಪಾಂಡವ ಅಂತ 5 ಜನರನ್ನು ಹೇಳಿದ್ದೆ ಹೊರತು 7 ಅಕ್ಷೋಹಿಣಿ ಸೇನೆಯನ್ನು ಹೇಳಿದ್ದಲ್ಲ. ಎಲ್ಲ ಹೋದ್ರೆ ಈ 5 ಜನ ಇದೇನು ಮಾಡ್ಲಿಕ್ಕುಂಟು? ಎಲ್ಲ ಹೋಗಲಿ, ಪಾಂಡವರ 5 ಉಳಿಲಿ. ನನಗೆ ಅವರು ಪಾಂಡವರು ಬದುಕಿಯೇ ಇರಬಾರ್ದು ಎನ್ನುವ ನಿಷ್ಪಾಂಡವ ವೃತ್ತಿ ಅಲ್ಲೋ ಬೇಕಾದ್ದು. ಹತ್ತಿನಾವತಿಯಲ್ಲಿ ಅಧಿಕಾರ ಉಂಟು ಅಂತ ಹೇಳುವ ಪಾಂಡವರು ಬೇಡ ನನಗೆ. ಕಾಡಿನಲ್ಲಿ ಎಲ್ಲಿಯಾದರೂ ಅಲೆದಾಡಿಕೊಂಡಿರಲಿ, ಅದು ನಿಷ್ಪಾಂಡವ ವೃತ್ತಿಯೇ ನನಗೆ. ಹಾಗಾಗಿ ಪೊರೆಯುವ ಮಹಿಮ ವಿಪಿನಾಂತರಗಳನ್ನು ಇಲ್ಲಿಯವರೆಗೆ ಸಂಚರಿಸುವಾಗ ಹೇಗೆ ಕಾಪಾಡಲಿಲ್ವೋ, ಈ ಸಲವೂ ನಾನು ನಿಮ್ಮ ವಿಶ್ವಾಸವನ್ನೆಲ್ಲ ನಂಬಿಕೊಂಡು ಅವರಿಗೆ ಜಯ ತಂದು ಕೊಡ್ತಾನೆ ಎನ್ನುವುದಾಗಿ ಭಾವಿಸುವುದೇ ಇಲ್ಲ. ಭಾವಿಸಿದರೆ ನಮ್ಮ ಪುರುಷ ಪ್ರಯತ್ನಕ್ಕೆ ಅರ್ಥವೇ ಇಲ್ಲ. ಈ 11 ಅಕ್ಷೋಹಿಣಿ ಸೇರಿಸಿದ್ಯಾಕೆ? ನಾವು ಕಡಿಲಿಕ್ಕೆ ಕತ್ತಿ ಎತ್ತಿದ್ರು ತುಂಡಾದಿತ್ತು. ಹಾಗಾಗುವುದಿಲ್ಲ. ಹಾಗಾಗುವುದೇ ಇದ್ದರೆ ಇಷ್ಟೆಲ್ಲ ಪುರುಷ ಪ್ರಯತ್ನಗಳು ಬೇಕಿರಲಿಲ್ಲ. ಹಾಗಾಗಿ ಅವರು ಸರಿ ಇಲ್ಲದೆ ಅವರು ದೈವಾನುಗ್ರಹದಿಂದ ದೂರ ಆಗಿದೆ. ಇಷ್ಟು ಈಗ ಪ್ರಾಯವು ಕಡಿಮೆ ಅಲ್ಲ, ಅವರಿಗೆ 60 ಕಳೀತು. 60 ಕಳೆಯುವವರೆಗೆ ಹೀಗೆ ತಿರುಗಾಡಿಕೊಂಡಿದ್ದದ್ದು ಎಲ್ಲೆಲ್ಲಿಯೂ. ಒಂದು 4-5 ವರ್ಷ ಇದ್ರೂ ಸರಿಯಾಗಿ ಬಿಟ್ಟರೆ ಎಲ್ಲೆಲ್ಲೋ ತಿರುಗಾಡಿಕೊಂಡಿದ್ದ ಅವರಿಗೆ ಈ ಕೊನೆಯ ಕಾಲದಲ್ಲಿ ದೈವಾನುಗ್ರಹದಿಂದ ಜಯ ಬರ್ತದೆ. ಹಾಗೆಲ್ಲ ಯೋಚಿಸುವುದೇ ಬೇಡ ಅಜ್ಜಯ್ಯ. ಏನಿದ್ರು ನಿಮ್ಮ ಆಶೀರ್ವಾದ ಉಂಟೋ? ಯಾವ ದೈವ? ನೀವೇನು ದೈವ ಎನಿಸಿದ ಪರಶುರಾಮರಲ್ಲಿ ಹೋರಾಟ ಮಾಡಿದ್ದಲ್ವೋ? ಪರಶುರಾಮರಲ್ಲಿ ಹೋರಾಟ ಮಾಡಿ ನಿಮಗೆ ಸೋಲುವಂತ? ಈಗ ನೀವು ನಂಬಿಕೊಂಡ ಛಲದಲ್ಲಿ ನೀವು ಮುಂದುವರಿದಾಗ ನನಗೊಮ್ಮೊಮ್ಮೆ ಕಾಣುವುದು, ನನಗೆ ಕೆಲವರೆಲ್ಲ ನನ್ನನ್ನು ಹೊಗಳೋದು, ಛಲದವಳು ಕುರುರಾಯ ಅಂತ. ನನಗೆ ನಿಮ್ಮದೇ ನೆನಪಾಗೋದು. ನನಗಿಂತ ಹೆಚ್ಚು ಛಲದವರು ನೀವು. ಮದುವೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಗುರುಗಳಿಗೆ ಬೇಕಾದರೂ ಹೊಡೆದಿದ್ದೀರಿ. ಗುರುಗಳಿಗೆ ಹೊಡೆಯುವ ಅಂತ ನೀವಿರುವಾಗ ನಿಮ್ಮ ಮೊಮ್ಮಗ ನಾನು ಇವರಿಗೊಂದು ಬಿಡ್ಲಿಕ್ಕುಂಟ? ಈ ಪಾಂಡವರೆನ್ನುವ ಒಂದು ಮಂಗನ ಮರಿಗಳಿಗೆ ಹೆದರಿಕೊಂಡು ಕೃಷ್ಣಾನುಗ್ರಹ ಉಂಟು ಅಂತ ಬಿಟ್ಟುಕೊಡ್ಲಿಕ್ಕುಂಟ ಅಜ್ಜಯ್ಯ? ಬಿಟ್ಟುಕೊಡ್ಲಿಕ್ಕೇ ಇಲ್ಲ. ಮಗು ನಮ್ಮ ದೃಷ್ಟಿಗೆ ಸರಿಯಾಗಿ ಮುಂದೆ ಸೃಷ್ಟಿ ಎನ್ನುವುದು ಕಾಣುತ್ತದೆ. ಈ ಕಾಲಕ್ಕೆ ಪಾಂಡವರ ಕುರಿತಾಗಿ ಮಹಿಷಾಸುರನ ವ್ಯಕ್ತಿತ್ವ ಎನ್ನುವುದು ನಿನಗೆ ಕಾಣ್ತದೆ ಅಂತಾದ್ರೆ ಅದನ್ನು ನಿನ್ನ ಬಗ್ಗೆಯೂ ಅನ್ವಯಿಸುವುದಿದ್ರೆ ಸ್ವಲ್ಪ ಬದಿಯಿಂದ ನೀನೇ ಮಹಿಷಾಸುರನಾಗೆ ಕಾಣ. ಅಂದ್ರೆ ಮಹಿಷಾಸುರನಾಗಿ ದೇವಲೋಕದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಅಲ್ಲ, ದೈವಾನುಗ್ರಹದ ಪಾತ್ರತ್ವದ ಬಗ್ಗೆ. ಈ ಕಾಲಕ್ಕೆ ಯಾವ ಒಂದು ದೈವಿ ವ್ಯಕ್ತಿತ್ವವನ್ನು ಹೊಂದಿರುವ ದೇವತೆಗಳು ಎಂದು ಅಂಗೀಕರಿಸಿದ ಅವರು ಆ ಕಾಲದಲ್ಲಿ ಆ ದುಷ್ಟನಿಂದ ಯಾವ ವಿಧಾನದಿಂದ ಉಪಟಳಕ್ಕೆ ಒಳಗಾದರು. ಈ ಕಾಲಕ್ಕೆ ಪಾಂಡವರಿಂದ ನೀನು ಹಾಗಾಗ್ಲಿಲ್ಲ, ನಿನ್ನಿಂದಾಗಿ ಪಾಂಡವರಿಗೆ ಆ ಅವಸ್ಥೆ ಬಂದಿದೆ. ಆ ಕಾರಣಕ್ಕಾಗಿ ನಾ ಹೇಳ್ತೇನೆ, ಎಣಿಸುವುದು ನೀನಲ್ವೇ ಮಗು ಕೆಡುಕನ್ನು. ಹೌದೇ?
ಕೆಡುಕ ಯೋಚಿಸಬೇಡ ಸತ್ಯ ಮಾರ್ಗಗಳಲ್ಲೂ ಮಗುವೇ ಕೆಡುಕ ಯೋಚಿಸಬೇಡ ಸತ್ಯ ಮಾರ್ಗಗಳನ್ನು ಪಿಡಿದು ಹೋದರೋ ವನಕವರೋ ಸತ್ಯ ಮಾರ್ಗಗಳನ್ನು ಪಿಡಿದು ಹೋದರು ವನಕವರು ಕೊಡದಿರೆ ಅರ್ಧ ರಾಜವ ಕೃಷ್ಣ ಪುರದೊಳು ಕೊಡದಿರೆ ಅರ್ಧ ರಾಜವ ಕೃಷ್ಣ ದುರದೊಳು ಧುರದೊಳು ಬಿಡದೆ ಗೋದಿಪ ಜಯಗಳನ್ನು ಧುರದೊಳು ಬಿಡದೆ ಗೋದಿಪ ಜಯಗಳನ್ನು ಕೆಡುಕ ಯೋಚಿಸಬೇಡ ಸುಯೋಧನ, ಅಜ್ಜ ಗತಿಸಿ ಹೋದಂತಹ ಒಂದೊಂದು ಘಟನೆಗಳು ಕೂಡ ನಮಗೆ ಮಾರ್ಗದರ್ಶಿ ಆಗುವುದು ಯಾವಾಗ? ಯಾವಾಗ? ಫಲಿತಾಂಶ ಹೇಗೆ ಒದಗಿದೆ ಎನ್ನುವುದರ ಆಧಾರದ ಮೇಲೆ, ಪರಿಣಾಮವನ್ನು ನೋಡಿ. ಹಾಗಾಗಿ ದೇವಲೋಕದ ಮೇಲೆ ದಾಳಿ ಮಾಡಿದಂತಹ ಅಸುರರೂ ಕೂಡ ಒಂದು ಕಾಲಕ್ಕೆ ವಿಜೃಂಭಿಸಿದ್ದುಂಟು. ಹೌದಪ್ಪ, ಹವೀರ್ ಭೋಜನ ಮಾಡಿದವರೇ ಇದ್ದಾರೆ. ಹಾಗಾದರೆ ಯಾವ ಸತ್ವಗುಣವನ್ನೇ ಆರ್ಜಿಸಿಕೊಂಡ ದೈವತ್ವವನ್ನೇ ಹೊಂದಿರುವಂತಹ ಅವರಿಗೂ ಸೋಲಾಗ್ತದೆ ಅಂತಾದ್ರೆ ಅದು ಕ್ಷಣಿಕವಾದದ್ದೇ. ದ್ಯೂತದಿಂದ ಪಾಂಡವರು ಸೋತರು, ಆ ಕಾಲಕ್ಕೆ ಭಗವಂತನ ಅನುಗ್ರಹ ಆಗಲಿಲ್ವೋ? ಹಾಗಿದ್ರೆ ಮೂರು ಮೂರ್ತಿಗಳೇ ಕೂರಿಸಿದ್ದಲ್ವೋ ದೇವೇಂದ್ರನನ್ನು? ಹಾಗಿದ್ರೆ ಅವನಿಗೆ ಯಾಕೆ ಆ ಸೋಲು ಬಂತು? ಹಾಗಾದರೆ ಈ ಸೋಲು ಗೆಲುವು ಎನ್ನುವುದು ಉಂಟಾಗುವಲ್ಲಿ ದೈವದ ಅನುಗ್ರಹ ಅವರಿಗೆ ಆಗಲಿಲ್ಲ, ಸೋತ ಕಾಲಕ್ಕೆ ದೈವದ ಅನುಗ್ರಹ ಆಗಲಿಲ್ಲ, ಅಥವಾ ಅವರು ಗೆದ್ದ ಕಾಲಕ್ಕೆ ಅನುಗ್ರಹ ಆಯಿತು ಎನ್ನುವ ಹಾಗೆ ಆ ಮಾನದಂಡದಿಂದ ನಾವು ಯಾವುದನ್ನು ನಿರೀಕ್ಷಿಸುವುದಕ್ಕೆ ಬರುವುದಿಲ್ಲ ಕೌರವ. ನಮ್ಮ ಬದುಕು ಅದು ಎಷ್ಟು ಸ್ವಚ್ಛವಾಗಿರುತ್ತದೋ, ಎಷ್ಟು ಸತ್ವಯುತವಾಗಿರುತ್ತದೋ, ಅದಕ್ಕೆ ಫಲಿತವಾದಂತಹ ಅಂಶ ಪೂರಕವಾಗಿ ಒಂದಲ್ಲ ಒಂದು ದಿವಸ ನಮಗೆ ಸಿಕ್ಕಿಯೇ ಸಿಗುತ್ತದೆ. ಆ ಕಾರಣದಿಂದಾಗಿ ಅವರು ವಿಪಿನಕ್ಕೆ ಹೋದ್ರು ಎನ್ನುವ ಕಾರಣಕ್ಕಾಗಿ ಕೃಷ್ಣಾನುಗ್ರಹ ಇಲ್ಲ ಇದನ್ನು ಭಾವಿಸುವ ಹಾಗಿಲ್ಲ. ಕೃಷ್ಣಾನುಗ್ರಹವನ್ನು ಎಲ್ಲಿ ಕಾಣಬೇಕು? ಎಲ್ಲಿ? ಒದಗಿ ಬಂದಂತಹ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುವಲ್ಲಿ ಭಗವಂತನಿಂದಲೇ ದತ್ತವಾದಂತಹ ದಿವ್ಯವಾದ ಅಕ್ಷಯ ಪಾತ್ರೆ ಅವರಿಗೆ ಸಿಕ್ಕಿತು. ಆ ವನವಾಸದ ಅವಧಿಯಲ್ಲಿಯೂ ಕೂಡ ತಮ್ಮ ಸತ್ವವನ್ನು ಆರ್ಜಿಸಿದ್ದೇ ಹೊರತು ಅವರು ಕಳಕೊಳ್ಳಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದನ್ನು ಯಥಾಸಾಧ್ಯವಾಗಿ ಪೂರೈಸುವಲ್ಲಿ ಅವರದನ್ನು ಮಾಡಿ ಮುಗಿಸಿದ್ರು ಅಂತಾದರೆ ಅಲ್ಲಿಯೂ ದೈವದ ಅನುಗ್ರಹವೇ. ಈ ಕಾಲಕ್ಕೆ ನಾ ಹೇಳ್ತೇನೆ, ನಮ್ಮದ್ದಾದಂತಹ ದೃಷ್ಟಿಯಲ್ಲಿ ನಾವು ವ್ಯತ್ಯಯವನ್ನು ಹೊಂದದೇ ಇದ್ರೆ, ಇನ್ನೊಬ್ಬರಿಗೆ ಶುಭವನ್ನೇ ಅನುಗ್ರಹಿಸುವುದಿದ್ರೆ ಅಥವಾ ಭಾವಿಸುವುದಿದ್ರೆ ನಮಗೆ ಶುಭ ಒದಗುತ್ತದೆ. ನಾವು ಕೆಡುಕನ್ನು ಇನ್ನೊಬ್ಬರ ಬಗ್ಗೆ ಯೋಚಿಸಬಾರದು. ಹಾಗಾಗಿ ಹೇಳ್ತಾ ಇದ್ದೇನೆ, ಪಾಂಡವರಿಗೆ ಹೀಗಾಗುತ್ತದೆ, ಪಾಂಡವರಿಗೆ ಹಾಗಾಯಿತು, ಕೃಷ್ಣಾನುಗ್ರಹ ಉಂಟು. ಇಲ್ಲಿ ಎಲ್ಲವರ ಸತ್ವಗುಣವೇ ನಮಗೆ ಕಾಣುವುದು ಹೊರತು ನೀನು ದ್ವೇಷಿಸುವಂತಹ ಗುಣ ಅವರಲ್ಲಿ ನಾ ಕಾಣುವುದಿಲ್ಲ. ಎಲ್ಲಿಯೂ ಅವರು ದ್ವೇಷವನ್ನು ಕಾಣುವುದೇ ಇಲ್ಲ. ಹಾಗಿದ್ರೆ ಹಸ್ತಿನಾವತಿಯ ಸಾಮ್ರಾಜ್ಯಕ್ಕೆ ನಾವು ಉತ್ತರಾಧಿಕಾರಿಗಳು ಅಂತ ಹೇಳುವ ಪ್ರಶ್ನೆಗೆ ಇವತ್ತು ಅವರು ಅದನ್ನೇ ಒತ್ತಿ ಹೇಳ್ತಾರೆ, ನಮಗೆ ಹಸ್ತಿನಾವತಿ ಬೇಡ. ಇವತ್ತಿಗೂ ಕೂಡ ದೊಡ್ಡಪ್ಪನದ್ದಾದಂತಹ ಯಾವ ಆ ಒಂದು ಎತ್ತರದ ಸ್ಥಾನ ಉಂಟು, ಅದಕ್ಕೆ ನಮ್ಮಿಂದಾಗಿ ಯಾವ ಬಗೆಯಿಂದಲೂ ಬಾಧೆ ಇಲ್ಲ. ಇದನ್ನು ಒತ್ತಿ ಹೇಳುವಂತಹ ಅವನನ್ನು ನೀವೊಪ್ಪುವುದಿಲ್ಲ, ಅವ ಇರಬಾರದು. ಹಾಗಿದ್ರೆ ಕಾಣುವುದು ಕೆಡುಕು ನಿನ್ನಲ್ಲಿ ಮಗು. ಹಾಗಾಗಿ ಕೃಷ್ಣ ಯಾವತ್ತು ಯಾರ ಮುಖ ನೋಡುವವ ಅಲ್ಲ, ಅವ ಮನಸ್ಸು ನೋಡುವವ. ಹಾಗಾಗಿ ಭಾವಗಮ್ಯನಾದಂತಹ ಭಗವಂತ ಕೃಷ್ಣ ಇದ್ದಾನೆ ಅಂತ ಆದ್ರೆ ಈ ದೀರ್ಘವಾದಂತಹ ಪರಂಪರೆಯಲ್ಲಿ ಸಾತ್ವಿಕರಾದವರನ್ನು ಸಜ್ಜನರನ್ನು ಪೊರೆಯುವನ ಅದನ್ನೇ ಹೇಳಿದ್ದಾಗಲಿ. ಸಜ್ಜನರನ್ನು ಪೊರೆಯುತ್ತಾನೆ ಅಂತ ಆದ್ರೆ ಈ ಕೆಡುಕು ಬುದ್ಧಿಯನ್ನು ಹೊಂದಿರುವಂತಹ ನಿನ್ನ ಕಡೆಗೆ ಅವನ ಅನುಗ್ರಹ ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಪರಶುರಾಮರ ಜೊತೆಯಲ್ಲಿ ನಾ ಹೋರಾಟ ಮಾಡಿದಂತಹ ಛಲ ಅಲ್ಲಿದ್ದದ್ದು ನಾವು ಇನ್ನೊಬ್ಬರಿಗೆ ಕೆಡುಕು ಮಾಡಬೇಕು ಎನ್ನುವಂತಹ ಉದ್ದೇಶ ಅಲ್ಲ.
ಹಾಗಾದ್ರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಪಾಂಡವರ ಬಗ್ಗೆ ಇಲ್ಲ, ಅವರಿರಬಾರದು. ನಿನಗೆ ಅವರು ಏನು ಅನ್ಯಾಯ ಮಾಡದೇ ಇದ್ರು ನೀನವರನ್ನು ಉಳಿಯುವುದಕ್ಕೆ ಬಿಡುವುದಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ನೀನು ಕೆಡುಕನಾಗಿ ಯೋಚಿಸುವುದರಿಂದ ನಾ ಹೇಳ್ತಾ ಇದ್ದೇನೆ, ಇದು ಒಳ್ಳೆಯದಲ್ಲ, ಇದು ನಮಗೆ ಉಳಿಗಾಲ ಇರುವಂತಹ ಒಂದು ಆಲೋಚನೆ ಅಲ್ಲ, ಅದನ್ನು ಬಿಡು ಅಂತ ಹೇಳ್ತೇನೆ. ಈಗ ಸರಿ ಇದ್ರೆ ಅವರಿಗೆ ಕೊಡುವುದು ಬಿಡಿ, ಹಾ, ಇದು ತಲೆ ಕೆಳಗೆ ಆಗ್ಲಿ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.